ಫಾದರ್ ಮುಲ್ಲರ್ ನರ್ಸಿಂಗ್ ಕಾಲೇಜು ಸ್ವಚ್ಛ ಭಾರತ ಘಟಕವು ಸಮುದಾಯ ಆರೋಗ್ಯ ಶುಶ್ರೂಷಾ ವಿಭಾಗ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ವನ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇವರ ಸಹಯೋಗದೊಂದಿಗೆ ಸ್ವಚ್ಛ ಮಂಗಳೂರು ಪ್ರಚಾರವನ್ನು ಹಮ್ಮಿಕೊಂಡರು. ಫೆಬ್ರವರಿ 7ರಿಂದ ಮಾರ್ಚ್ 2ರ ತನಕ ಈ ಪ್ರಚಾರ ಕಾರ್ಯಕ್ರಮ ನಡೆಸಿದರು. 4ನೇ ವರ್ಷದ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಎಲ್ಲ ಚಟುವಟಿಕೆಗಳಲ್ಲಿ ಕ್ರಿಯಾತ್ಮಕವಾಗಿ ಭಾಗವಹಿಸಿದರು. ಸ್ವಚ್ಛ ಭಾರತ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಪ್ರಿಯಾ ಪಿರೇರಾ, ವನ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕರಾದ ಜೀತ್ ಮಿಲಾನ್ ರೋಸ್ ಅವರ ಸಹಾಯದೊಂದಿಗೆ ಈ ಚಟುವಟಿಕೆಗಳನ್ನು ಆಯೋಜಿಸಿದರು. ಸೋಮವಾರ ನಂದಿಗುಡ್ಡ, ಬಲ್ಮಠ, ಮಿಷನ್ ಕಾಂಪೌಂಡ್, ಪಡೀಲ್ನಲ್ಲಿ ರಸ್ತೆ ಬದಿಯ ಕಸ ವಿಲೇವಾರಿ, ಮಂಗಳವಾರದಂದು ಪಡೀಲ್ನಲ್ಲಿ ಗಿಡಗಳಿಗೆ ನೀರು ಹಾಕುವ ಕಾರ್ಯಕ್ರಮ ಹಾಗೂ ಬುಧವಾರದಂದು ಮನೆಗಳಿಗೆ ತೆರಳಿ ಕಸ ವಿಲೇವಾರಿಯ ಮಾಹಿತಿಯನ್ನು ಪಡೆಯಲಾಯಿತು. ಕೊನೆಯದಾಗಿ ಮಾರ್ಚ್ 6ರಂದು ಮಂಗಳೂರಿನ ಪುರಭವನದ ಆಸುಪಾಸಿನ ರಸ್ತೆ ಬದಿಯಲ್ಲಿ ನಡೆಸಲಾಯಿತು. ವಿದ್ಯಾರ್ಥಿಗಳು ಬೀದಿ ನಾಟಕವನ್ನು ಪ್ರದರ್ಶಿಸಿದರು ಹಾಗೂ ರಸ್ತೆ ಬದಿಯ ವ್ಯಾಪಾರಸ್ಥರಲ್ಲಿಗೆ ತೆರಳಿ ಕಸ ವಿಲೇವಾರಿಯ ಮಾಹಿತಿಯನ್ನು ಒದಗಿಸಿದರು. ಈ ಕಾರ್ಯಕ್ರಮವು ಜನರಲ್ಲಿ ಅರಿವು ಮೂಡಿಸುವಲ್ಲಿ ಫಲಪ್ರದವಾಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.